ಹೋಮ್ ಮಿನಿಸ್ಟರ್ ಸ್ವಕ್ಷೇತ್ರದಲ್ಲಿ ಮಧ್ಯವರ್ತಿಗಳಿಗೆ ಬ್ರೇಕ್ ಹಾಕಲು ತಹಶೀಲ್ದಾರ್ ಹೊಸ ಪ್ಲಾನ್ ರೂಪಿಸಿದ್ದು ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ. ತಹಶೀಲ್ದಾರ್ ಕಚೇರಿಯ ಬಾಗಿಲಲ್ಲಿ ಕುಳಿತು ಸಾರ್ವಜನಿಕರ ಕುಂದುಕೊರತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೊರಟಗೆರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿಯಿಂದ ವಿನೂತನ ಪ್ರಯತ್ನ ನಡೆದಿದ್ದು, ಇತ್ತೀಚೆಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳು ಆಗಬೇಕು ಅಂದರೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದವು. ಈ ಕುರಿತಂತೆ ಕ್ಷೇತ್ರದ ಶಾಸಕರು ಹಾಗೂ ಹೋಮ್ ಮಿನಿಸ್ಟರ್ ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಂತೆ ವಿಶೇಷ ಗಮನ ಹರಿಸಿ ಅಧಿಕಾರಿಗಳಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದರು. ಸಾರ್ವಜನಿಕರಿಂದ ತಹಶೀಲ್ದಾರ್ಗೆ ಸಾಕಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಕೊರಟಗೆರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಇಂದು ತಹಶೀಲ್ದಾರ್ ಕಚೇರಿಯ ಬಾಗಿಲಲ್ಲೇ ಚೇರ್ ಹಾಕಿ ಕುಳಿತು ಸಾರ್ವಜನಿಕರ ಕುಂದುಕೊರತೆ ಪರಿಶೀಲನೆ ನಡೆಸಿದರು. ಮಧ್ಯವರ್ತಿಗಳಿಗೆ ಬ್ರೇಕ್ ಹಾಕಲು ವಿನೂತನ ಪ್ರಯತ್ನಕ್ಕೆ ಮುಂದಾದ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಕಾರ್ಯಕ್ಕೆ ಸಾರ್ವಜನಿಕರು ಫುಲ್ ಖುಷ್ ಆಗಿದ್ದಾರೆ. ತಹಶೀಲ್ದಾರ್ ಇವರ ಈ ರೀತಿಯ ಕ್ರಮಕ್ಕೆ ಸಚಿವ ಪರಮೇಶ್ವರ್ ಕೂಡ ಸಂತಸ ವ್ಯಕ್ತಪಡಿಸಿದ್ದು, ಕ್ಷೇತ್ರದ ಜನರಿಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಸಿಗುತ್ತಿರುವ ಸೌಲಭ್ಯಗಳ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಾಗಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಅದು ಹೇಳಿದ್ದೀನಿ, ಅದು ಟೈಮ್ ಬೇಕಾಗುತ್ತೆ. ಈಗ ಇದನ್ನು ಟೈಮ್ ಬೇಕಾಗುತ್ತೆ, ಅವ್ರು ಸಿದ್ಧಪಡಿಸಿ ಅಂತ ನಾನು ಆಲ್ರೆಡಿ ಬರೆದಿದ್ದೀನಿ. ಅವ್ರಿಗೆ ಹೇಳ್ತೀನಿ, ನಾನು ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ ಹೇಳೋ ಸ್ವಾಮಿ ಅವರು ರೀಸೆಂಟ್ ಇದೊಂದು ಜೆರಾಕ್ಸ್ ಕೊಡೋದು, ನಾನು ಮಾಡಿಸಿದ್ದು ಜೆರಾಕ್ಸ್, ಎರಡು ಜೆರಾಕ್ಸ್, ಇದೊಂದು ಫೋಟೋ ಇಲ್ಲ ನಾನು ಹೇಳ್ತೀನಿ. ಈಗ ಅದನ್ನು ಜರ ಮಾಡಿಸಿರ್ತೀನಿ, ಇವತ್ತು ಅಲ್ಲ ನಾಳೆ ಆಗಿರುತ್ತೆ. ಫೀಟ್ ತಗೊಂಡಿದ್ದೀವಿ ಕರೆಕ್ಷನ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ವಿ ಸರ್. ರೀಇಶ್ಯೂ ಮಾಡಿರ್ತೀವಲ್ವ, ಕರೆಕ್ಷನ್ ಇರೋದು ರೀಇಶ್ಯೂ ಮಾಡಿದಾದ್ಮೇಲೆ ಕರೆಕ್ಟ್ ಆದಾದ್ಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳಿರ್ತೀವಿ. ರೆಡಿ ಮಾಡಿ ಅಪ್ಲೋಡ್ ಮಾಡಿ ಅಷ್ಟೇ. ಅಪ್ಲೋಡ್ ಮಾಡಿದಾದ್ಮೇಲೆ ನಾವು ಆಫೀಸ್ ಪ್ರಾಸೆಸ್ ಹಾಂ ಸರ್, ಅದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಮಿಡಿಯೇಟ್ ಹೇಳೋದು. ಕೆಲಸ ಮಾಡಿ ಅಲ್ಲಿ ಕೊಡ್ತಾರೋ ನಿಮ್ಮ ಪ್ರಾಣಿ ಅಂತ ಸುಮ್ಮನೆ ಒಳಗೆ ಹೋಗಿ ಎಲ್ಲ ನಮ್ಮ ಇದನ್ನ ಇದು ಮಾಡಿಬಿಡಿ. ಇದು ಜೆರಾಕ್ಸ್ ತಮ್ಮ